ಹಲಕಲ್ಲಿರೋ ಎಲ್ಲ ಹಲಕಲ್ಲಿರೋ ಎಲ್ಲ ಹಲಕಲ್ಲಿರೋ ಎಲ್ಲ ಹಲಕಲ್ಲಿರೋ ಬಾಲ ಮಧ್ಯ ಭೇದ ಇರದೆ ಹಲಕಲ್ಲಿರೋ ಎಲ್ಲ ಹಲಕಲ್ಲಿರೋ ಹೌದು ಸ್ವಾಮಿ, ಏನ್ ಮಾಡುವ ಹೇಳಿ. ಇದು ಬೆಳಗಾದ್ರೂ ಸಾಕು ನಾವು ಕೂಗುವುದು, ಬೆಳಗಾದ್ರೆ ನಾವು ಕೂಗುವುದು, ರಾತ್ರಿ ಆದ್ರೆ ನೀವು ಕೂಗುವುದು. ನಾವು ಕೂಗುದನ ಅಂದ್ರೆ ನೀವು ಹಾಡುವುದು, ನಾವು ಕೂಗುವುದಲ್ಲ ಕರೆಯುವುದು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಪರಿಚಯ ಆಯ್ತು ನಿಮಗೆ? ನಿನ್ನ ಪರಿಚಯ ಯಾರಿಗಿಲ್ವ ನನಗೆ? ವಿಷಯ ಹೌದದು. ಯಾಕೆ ಸರಿಯಾಗಿ ಪರಿಚಯ ಉಂಟು ಹೇಳಿ. ಪ್ರಥಮದಿಂದ ಇಲ್ಲಿವರೆಗೆ ಒಂದೇ ಕಡೆ ಇದ್ನಲ್ಲ, ಆಗ ಸರಿಯಾಗಿ ಎಲ್ಲರೇ ಪರಿಚಯ ಉಂಟು. ಹೌದಪ್ಪ. ಹೇಳ್ಕೊಳ್ಬೇಕಾದ ಯಾರು ಅಂದ್ರ ಕೆಲವು ವರ್ಷ ಇದ್ದು ಮತ್ತೆ 4 ವರ್ಷ ಬಿಟ್ಟು ಹೋಗಿ ಮತ್ತೆ ಬಂದ್ರೆ ಅವ್ರು ಹೇಳ್ಬೇಕಾಗ್ತದೆ ನಾನು ಇಂಥವ ಅಂತ ಹೇಳಿ. ನಮಗ ಸಮಸ್ಯೆ ಇಲ್ಲ. ಬೆಳಗಾದ್ರೂ ಸಾಕು ಮನೆ ಮನೆ ಬಾಗಿಲಿಗೆ ಹೋಗಿ ಓ ಅಮ್ಮ ಹಾಲು ಅಂದ ತಕ್ಷಣ ಅವರೇ ಹೇಳ್ತಾರೆ ಹಾಲು ಮಾರೋ ಕಿಟ್ಟಪ್ಪ ಬಂದ, ಹಾಲನ್ನು ಕೊಟ್ಟು ಹೋದ ಅಂತ. ಹಾಗಾಗಿ ಸಮಸ್ಯೆ ಇಲ್ಲ ಬಿಡಿ ಸ್ವಾಮಿ. ಏನ್ ಮಾಡುವ ಹೇಳಿ. ಏನೇ ಮಾಡಿದ್ರು ಸಹ ಯಾವಾಗ್ಲೂ ಮೂಲ ಬಂಡವಾಳ ಬೇಕು ನೋಡಿ. ಮೂಲ ಬಂಡವಾಳ ಇಲ್ಲ ಅಂತ ಆದ್ರೆ ಏನ್ ಮಾಡ್ಲಿಕ್ಕೆ ಕಷ್ಟವೇ. ನಮಗ ಸಮಸ್ಯೆ ಅದೇ. ಹೌದು, ನಮ್ಮ ಅಪ್ಪ ಅಮ್ಮ ಬಡತನದಲ್ಲೇ ಬಂದವರು, ಹಾಗೆ ಬೆಳೆದವರು, ಆಸ್ತಿ ಮನೆ ಅಂತದ್ದು ಇಲ್ಲ. ಆಮೇಲೆ ಅವರು ತೀರಿ ಹೋದ್ರು. ಏನ್ ಮಾಡೋದು, ಏನಾದ್ರೂ ಉದ್ಯೋಗ ಮಾಡ್ಬೇಕು, ಬದುಕಬೇಕೆನ್ನುವ ಕಾರಣಕ್ಕಾಗಿ ಆಲೋಚನೆ ಮಾಡಿ ಇದ್ದ ಮನೆಯನ್ನೇ ಮಾರಾಟ ಮಾಡಿದ್ರು. ಅದನ್ನು ಮಾರಾಟ ತಿಂದಂತಲ್ಲ, ಆ ಮನೆಯನ್ನು ಮಾರಾಟ ಮಾಡಿ 4 ಹಸುವನ್ನು ತಕೊಂಡೆ. ಒಳ್ಳೆ ಜಾತಿ ದನ, ಒಳ್ಳೆ ಹಾಲು ಕೊಡ್ತದೆ, ಹಾಲು ವ್ಯಾಪಾರ ಮಾಡುವಂತ ದನ ತಕೊಳ್ಳುದು. ಹೌದು, ಕಟ್ಟುವುದಿಲ್ಲ. ಇದ್ದ ಮನೆ ಮಾರಾಟ ಮಾಡಿ ಆಗಿದೆ, ಉಳ್ಕೊಳ್ಳಿಕ್ಕೆ ಸ್ಥಳ ಇಲ್ಲ, ಕಟ್ಟುವುದಿಲ್ಲ ಸ್ವಾಮಿ. ತಲೆ ಬಿಸಿ ಆಯ್ತು. ಮತ್ತೆ ಏನ್ ಮಾಡುವಂತ ಆಲೋಚನೆ ಮಾಡಿ ದಾರಿಯಲ್ಲಿ ಹೋಗುವಾಗ ಅವ್ರ ಪುಣ್ಯ ಆತ್ಮ ಸಿಕ್ಕಿದ್ರು. ಅವ್ರು ಕೇಳಿದ್ರು ಯಾಕಪ್ಪ ಆಡ್ತಾ ಇದ್ಯಾ, ಏನ್ ಕತೆ ಅಂತ ಕೇಳಿದ್ರು. ಹೇಳ್ಕೊಂಡೆ ಕಷ್ಟವನ್ನ. ನೋಡಿ ಸ್ವಾಮಿ, ಉದ್ಯೋಗ ಮಾಡ್ಬೇಕು ಅಂತ ಹೀಗೆ ಮಾಡಿದೆ, ಈ ಉಳ್ಕೊಳ್ಳಿಕ್ ಸ್ಥಳ ಇಲ್ಲ, ಕಟ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು. ಆಗ ಪುಣ್ಯಾತ್ಮರು ಹೇಳಿದ್ರು ಅಳುವ ಅಗತ್ಯ ಇಲ್ಲ, ನಮ್ಮೊಟ್ಟಿ ಬಾ, ನೀನು ಉಳ್ಕೊಳ್ಳಿಕ್ ಮನೆ ಅಲ್ವಾ, ದನ ಕಟ್ಲಿಕ್ಕೆ ಜಾಗ ಅಲ್ವಾ, ನಾನು ಕೊಡ್ತೇನೆ ಅಂತ ಹೇಳಿದ್ರು. ನನಗೆ ಬಾಡಿಗೆ ಮನೇಲಿ ಇದ್ದೆ. ಹೌದಪ್ಪ, ವಿಷಯ ಗೊತ್ತಿಲ್ಲ ನಿಮಗೆ. ನಮ್ಮ ಮನೆ ಯಜಮಾನ್ರು ಯಾರು ಗೊತ್ತುಂಟಾ? ಹೊಯ್ಗೆ ವ್ಯಾಪಾರಿ ಸುಂದರ ಯೋಗಿ. ಅವ್ರು ನಮ್ಮ ಯಜಮಾನ್ರು. ಒಳ್ಳೆ ಜನ ಪಾಪ, ಸುಮ್ಮನೆ ಹೇಳುದಲ್ಲ. ಅದ್ರ ಏನ್ ಹೇಳುದು ನೇರ ಹೇಳುದೇ ಬಿಟ್ರೆ ಹಿಂದಿನ ಹೇಳುವ ಅಭ್ಯಾಸ ಇಲ್ಲ. ಹೌದೌದು, ಅವ್ರ ಬಗ್ಗೆ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ. ಯಾಕೆ ಹೆಮ್ಮೆ ಹೇಳಿ, ನಾನು ಇಲ್ಲಿ ಪ್ರಥಮ ಬಂದಾಗ ನನಗೆ ಪ್ರಥಮ ಜಾಗ ಕೊಟ್ಟವರೇ ಅವರು. ಈ ಮಟ್ಟ ಬೆಳಲಿಕ್ಕೆ ಕಾರಣ ಅವರ ಪ್ರಶ್ನೆ ಇಲ್ಲ. ಹೌದೌದು, ಅಲ್ಲಿದ್ದೆ ನೋಡಿ ಸ್ವಾಮಿ. ಅದು ಒಂದು, ಈ ವ್ಯಾಪಾರ ಬಹಳ ಕಷ್ಟವಾಯಿತು. ಹೌದಪ್ಪ. ದಿನ ಬೆಳಗ್ಗೆ ಬೇಗ ಹೇಳ್ಬೇಕು, ಸಂಗಡಿ ತೆಗಬೇಕು, ಮೈ ತೊಳಿಸ್ಬೇಕು, ಆಮೇಲೆ ಹಾಲು ಕರಿಬೇಕು. ನಾನು ಕರೆದಂತ ಹಾಲನ್ನ ನಾನೇ ಮನೆ ಮನೆಗೆ ಹೋಗಿ ಕೊಟ್ಟು ಬರ್ಬೇಕು. ಇದ್ರ ಅಗಳೆ ನೋಡಿ. ನಮ್ಮದೇನು ಕ್ಷೀರ ಅಮೃತಕ್ಕೆ ಸಮಾನ. ಹೌದಾ? ಹಾಲು ಕುಡಿಯುವ ವಸ್ತು ಎಲ್ರಿಗೂ ಬೇಕಾಗುವುದೇ, ಕುಡಿದ್ರೆ ಜೀವಕ್ಕೂ ಒಳ್ಳೇದೇ. ಆದ್ರೂ ಸಹ ನಾವೇ ಮನೆ ಮನೆ ಕೊಟ್ಟು ಬರ್ಬೇಕು, ಅವರಾಗಿ ತಕೊಂಡು ಹೋಗುದಿಲ್ಲ. ಅದೇ ಬೇರೆ ಕುಡಿಯುವ ವಸ್ತು ಇದ್ರೆ ಅವರು ಹೋಗಿ ಕುಡ್ಕೊಂಡು ಬರುವುದಿಲ್ವಾ? ಹಾಗಾದ್ರೆ ಹೀಗೆ ಯಾಕಾಯ್ತು? ಅವರು ತಪ್ಪಲ್ಲ, ದೇವರ ಶಾಪ ಸ್ವಾಮಿ. ಶಾಪ? ನಿಮ್ಗೆ ಈ ಹಾಲು ಮಾರಾಟ ಮಾಡುವವರಿಗೆ ದೇವರ ಶಾಪ ಕೊಟ್ಟ ಕಥೆ ಗೊತ್ತಿಲ್ವಾ? ಬೇಕಾದ್ರೆ ಕೇಳಿ. ಕೆಲವು ಕಾಲದ ಹಿಂದೆ ದೇವರು ಭೂಲೋಕಕ್ಕೆ ಬಂದಂತೆ. ಅವ್ನು ಬಂದ ಸಮಯ ಬೇಸಿಗೆ ಸಮಯ ಆಗಿತ್ತಂತೆ. ಹಾಗೆ ತಿರುಗಾಟ ಮಾಡ್ತಾ ಇದ್ದ. ತಿರುಗಾಟ ಮಾಡೋ ಹೊತ್ತಿಗೆ ಶಕೆ ಅಲ್ವಾ, ಬಿಸಿಲು, ಆಯಾಸ ಆಯ್ತು, ಬಾಯಾರಿಕೆ ಆಯ್ತು, ನೀರು ಕುಡಿಬೇಕು ಅನಿಸ್ತು. ಎಲ್ಲ ಹುಡುಕಿದ, ಎಲ್ಲ ನೀರು ಸಿಗ್ಲಿಲ್ಲ. ದಾರಿಯಲ್ಲಿ ಹೀಗೆ ಹೋಗುವಾಗ ಒಬ್ಬ ನನ್ನಂತಿರುವ ಹಾಲು ಮಾರಾಟ ಮಾಡುವ ರಕ್ತದ ಮಧ್ಯದಲ್ಲೇ ಕೂತ್ಕೊಂಡು ಎಲ್ಲರಿಗೂ ಹಾಲು ವ್ಯಾಪಾರ ಮಾಡ್ತಾ ಇದ್ದಂತೆ. ದೇವರು ಹೀಗೆ ಕಂಡ, ಓ ಏನೋ ಕುಡಿದ ವ್ಯವಸ್ಥೆ ಮಾಡ್ತಾ ಇದ್ದಾನೆ, ಅವ ಕೊಡ್ತಾ ಇದ್ದಾನೆ, ಅಲ್ಲಿ ಹೋಗಿ ಕುಡಿಲಿಕ್ಕೆ ವ್ಯವಸ್ಥೆ ಆಯ್ತು ಅಂತ ಅಲ್ಲಿಗೆ ಹೋದಂತೆ. ಹಾಲು ಮಾರಾಟ ಮಾಡುವವರಲ್ಲಿ ಪುಣ್ಯಾತ್ಮ ಬಾಯಾರಿಕೆ ಆಗ್ತಾ ಉಂಟು, ಸ್ವಲ್ಪ ಕುಡಿಲಿಕ್ಕೆ ಹಾಲು ಕೊಡುವಂತೆ. ಅವ್ನು ಹೇಳಿದ ಹಾಲು ಮಾರಾಟ ಮಾಡುವ, ಹಾಲು ಕೊಡ್ಲಿಕ್ಕೆ ಅಂತ ತೊಂದರೆ ಇಲ್ಲ, ನಿನ್ನಲ್ಲಿ ಹಣ ಎಷ್ಟು ಉಂಟು ಕೊಡು, ಹಾಲು ತಕೋ ಅಂದಂತ. ಆಚೆ ಇದ್ದವ ದೇವರು ಅಂತ ಇವನಿಗೆ ಗೊತ್ತಿಲ್ಲಲ್ಲ, ಅದು ದೇವರು ಪ್ರಾಮಾಣಿಕ ಒಪ್ಕೊಂಡ. ನನ್ನಲ್ಲಿ ಹಣ ಇಲ್ಲ ಪುಣ್ಯಾತ್ಮ, ಬಾಯಾರಿಕೆ ಆಗ್ತಾ ಉಂಟು, ಸ್ವಲ್ಪ ಹಾಲು ಕೊಡು ಅಂದ. ಹಣ ಇಲ್ದನಿಗೆ ಹಾಲ ಸಚ್ಚಿಗೆ
ಬಾಯಿ ಬಂದ ಬೈದ್ರಂತ. ದೇವರಿಗೆ ಮಂಡ್ಯ ವಿಷಯ ಆಯ್ತು. ಎಂತ ಮನುಷ್ಯ ಇವ, ಕುಡಿಲಿಕ್ಕೆ ಬಾಯಾರಿಕೆ ಆಗ್ತಾ ಉಂಟು, ಸ್ವಲ್ಪ ಹಾಲು ಕೇಳಿದ್ರೆ ಬಾಯಿ ಬಂದ ಬೈದ್ಬಿಟ್ನಲ್ಲ ಅಂತ ಲೆಕ್ಕ ಹಾಕಿ ಬೇಸರದಲ್ಲಿ ಹಾಗೆ ಮುಂದೆ ಹೋದಂತೆ. ಹಾಗೆ ಹೀಗೆ ಹೋಗಿ ಹೀಗೆ ತಿರುಗಿ ಮತ್ತೆ ಹೀಗೆ ತಿರುಗಿದ. ಮತ್ತೆ ಮುಂದೆ ಹೋಗುವಾಗ ಬಲಕ್ಕೆ ನೋಡಿದ ದೊಡ್ಡ ಅಂಗಡಿ. ಏನು ಜನ ಹೋಗುವುದು ಕುಡಿಯುವುದು ಬರುವುದು, ಜನ ಹೋಗುವುದು ಕುಡಿಯುವುದು ಬರುವುದು. ದೇವ್ರ ಕಂಡ ಇಲ್ಲಿ ಕುಡಿಲಿಕ್ಕೆ ವ್ಯವಸ್ಥೆ ಉಂಟು ಅಂತ ದೇವರು ಒಳಗೋದ. ಅವನು ಯಜಮಾನಲ್ಲಿ ಕೇಳಿದಂತೆ ಕುಡಿಲಿಕ್ಕೆ ಸ್ವಲ್ಪ ಕೊಡುವನಂತೆ. ಅವ ಎಷ್ಟು ಕೇಳದ, ದೇವ್ರು ಇಂತಿಷ್ಟು ಹೇಳಲಿಕ್ಕೆ ಬರ್ಲಿಲ್ಲ, ಅಂದಿಷ್ಟು ಕೊಡ ಅನ್ನಂತೆ. 90. ನಿಮ್ಗೆ ಅರ್ಥ ಸಿಕ್ಕುದಿಲ್ಲ, ಗೊತ್ತಾಗ್ಬೇಕಾ? ನಾಳೆ ನೋಡ್ತಿ ಬರೀ ಹೇಳ್ಕೊಡ್ತೀನಿ. ಹಾಗೆ ಖರ್ಚು ಕೊಟ್ಟ ಕಣಮಂಡಲ ದೇವ್ರ ಬಾಯಾರಿಕೆ ಅಲ್ವಾ, ಕುಡ್ದೇ ಬಿಟ್ಟ. ಕುಡಿದ ತಕ್ಷಣ ದೇವರಿಗೆ ಕುಯ್ಯ ತಕ್ಷಣ ಕುಯ್ಯ ಅಂತ. ಯಾಕೆ? ನೀರ್ ಹಾಕಿಲ್ಲಲ್ಲ. ಕುಯ್ಯ ಅಂದ ತಕ್ಷಣ ನಿಲ್ಪಂತ ಹಳಕತ್ತೆ ಇವನಿಗೆ. ದಾರಿಯಲ್ಲಿ ಬರುವಾಗ ಹಾಲು ಮಾರಾಟ ಮಾಡುವಲ್ಲಿ ಬಾಯಾರಿಕೆ ಆಗ್ತಾ ಉಂಟು, ಸ್ವಲ್ಪ ಹಾಲು ಕೊಡು ಅಂತ ಹೇಳಿದ್ರೆ ಬಾಯಿ ಬಂದಾಗ ಬೈದ. ಆ ಮಟ್ಟಿಗೆ ಇವನೇ ಅಡ್ಡಿಲ್ಲ, ಕೊಡಂದ ತಕ್ಷಣ ಕೊಟ್ಟ. ಅವನಿಂದ ಇವ ಅಡ್ಡಿಲ್ಲ ಅಂತ ಹೇಳಿ ಹಾಲು ಮಾರಾಟ ಮಾಡುವವನಿಗೆ ಶಾಪ ಕೊಟ್ಟ. ಎಲ್ಲ ಹಾಲು ಮಾರಾಟ ಮಾಡುವವನೇ, ನೀನು ಮಾರುವುದು ಹಾಲು ಎಲ್ಲರಿಗೂ ಬೇಕಾದಂತ ವಸ್ತು, ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಆದರೂ ಸಹ ನೀನು ಕರೆದಂತ ಹಾಲನ್ನ ನೀನೇ ಬೆಳಿಗ್ಗೆ ಬೇಗ ಎದ್ದು ಮನೆ ಮನೆ ಹಂಚಬೇಕು, ಇದು ನನ್ನ ಶಾಪ. ಅವನಿಗೆ ಶಾಪ ಕೊಟ್ಟ. ಈ ಅಂಗಡಿಯವನಿಗೆ ವರ ಕೊಟ್ಟ. ಏನಂತ? ನೋಡಪ್ಪ, ನೀರು ಕುಡಿಲಿಕ್ಕೆ ಕೊಡುವುದು ಸುಮ್ಮನೆ ಹೇಳುವುದಲ್ಲ. ಹಾಗಾದ್ರೆ ನೀರು ಕುಡಿಲಿಕ್ಕೆ ಕೊಡುವುದಲ್ಲ, ನೀರು ಹೋಗಿ ಕೊಟ್ಟು ಬರುವುದು ಬೇಡ, ಅವರೇ ಬಂದು ಕುಟ್ಕೊಂಡು ಹೋಗ್ತಾರೆ. ಇದು ವರ. ಕುಟ್ಕೊಂಡು ಎಷ್ಟು ವ್ಯತ್ಯಾಸ ಉಂಟು ಅಂತ ಏನ್ ಮಾಡ್ಲಿಕ್ಕೂ ಇಲ್ಲ. ಏನೇ ಇರಲಿ ಸ್ವಾಮಿ, ಒಂದು ಸಂಪಾದನೆ ಮಾಡ್ತಾ ಇದ್ದವ, ಇನ್ನೂ 4 ದನ ಕಟ್ಟಬೇಕು ಅಂತಿದ್ದೆ, ಒಂದು ಸಣ್ಣ ಮನೆ ಮಾಡ್ಬೇಕಂತಿದ್ದೆ, ಅಲ್ಪ ಸ್ವಲ್ಪ ಉಳಿದಂತ ಹಣವನ್ನ ಗಂಟು ಕಟ್ಕೊಂಡೇ ತಿರ್ತಾ ಇದ್ದವ ನಾನು. ಯಾಕೆ? ಬಾಡಿಗೆ ಮನೆ ಅಲ್ವಾ, ಬಾಗಿಲು ಬೇರೆ ಸರಿ ಇಲ್ಲ, ಅರಗಲೇ ಬೇಡ ಅಂತ ಹೇಳಿ ನಿಮ್ಮಲ್ಲಿ ಮಾತಾಡ್ತಾ ಮನೆಯ ಸಮಯ ಆದ್ಯೆ ಗೊತ್ತಾಗ್ಲಿಲ್ಲ. ಹೌದು ಹೌದು ಹೌದು. Rama